ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸನ್ಮಾರ್ಗದಲ್ಲಿ ನಡೆಯುವ ಮಕ್ಕಳು ಕುಟುಂಬ ಸಮಾಧಾನದ ಮುತ್ತು ರತ್ನಗಳು. ಲೂಕನ ಶುಭ ಸಂದೇಶ 2ನೇ ಅಧ್ಯಾಯ 41ರಿಂದ 52 ವಾಕ್ಯವನ್ನು ಆಲಿಸೋಣ. ಯೇಸು ಸ್ವಾಮಿಯ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಾಸ್ಕ ಹಬ್ಬಕ್ಕೆ ಜೆರುಸಲೇಮಿಗೆ ಹೋಗುತ್ತಿದ್ದರು. ಯೇಸುವಿಗೆ 12 ವರ್ಷವಾದಾಗ ವಾಡಿಕೆಯ ಪ್ರಕಾರ ಹಬ್ಬಕ್ಕೆ ಹೋದರು. ಹಬ್ಬ ಮುಗಿಸಿಕೊಂಡು ಅವರು ಹಿಂದಿರುಗಿ ಬರುವಾಗ ಬಾಲಕ ಯೇಸು ಜೆರುಸಲೇಮಿನಲ್ಲಿಯೇ ಉಳಿದು ಬಿಟ್ಟರು. ಇದು ತಂದೆ ತಾಯಿಗಳಿಗೆ ತಿಳಿಯದು. ಮಗನು ಯಾತ್ರಿಕರ ಗುಂಪಿನಲ್ಲಿ ಬರುತ್ತಿರಬಹುದೆಂದು ಭಾವಿಸಿ 1 ದಿನದ ಪ್ರಯಾಣ ಬಂದು ಬಿಟ್ಟಿದ್ದರು. ನಂತರ ಮಗನನ್ನು ಕಾಣದೆ ತಮ್ಮ ಬಂಧು ಬಳಗದವರಲ್ಲೂ ಪರಿಚಿತರಲ್ಲೂ ಹುಡುಕಾಡಿದರು. ಅಲ್ಲೆಲ್ಲೂ ಕಾಣದೆ ಅವರನ್ನು ಹುಡುಕಿಕೊಂಡು ಜೆರುಸಲೇಮಿಗೆ ಮರಳಿ ಬಂದರು. 3 ದಿನಗಳ ಮೇಲೆ ಮಹಾದೇವಾಲಯದಲ್ಲಿ ಅವರನ್ನು ಕಂಡಾಗ ಅಲ್ಲಿ ಯೇಸು ಬೋಧಕರ ಮಧ್ಯೆ ಕುಳಿತುಕೊಂಡು ಅವರ ಉಪದೇಶವನ್ನು ಆಲಿಸುತ್ತಾ ಮತ್ತು ಅವರಿಗೆ ಪ್ರಶ್ನೆ ಹಾಕುತ್ತಾ ಇದ್ದರು. ಬಾಲಕನ ಪ್ರಶ್ನೋತ್ತರಗಳನ್ನು ಕೇಳುತ್ತಿದ್ದ ಎಲ್ಲರೂ ಆತನ ಜ್ಞಾನವನ್ನು ಕಂಡು ಬೆರಗಾದರು. ತಂದೆ ತಾಯಿಗಳು ಮಗನನ್ನು ಅಲ್ಲಿ ಕಂಡು ವಿಸ್ಮಯಗೊಂಡರು. ಆಗ ತಾಯಿಯು, ಕಂದ, ನಮಗೆ ಏಕೆ ಹೀಗೆ ಮಾಡಿದೆ? ನಿನ್ನ ತಂದೆಯು ನಾನು ಎಷ್ಟೋ ಕಳವಳಪಟ್ಟು ನಿನ್ನನ್ನು ಹುಡುಕಾಡಿದೆವಲ್ಲ ಎಂದಳು. ಅದಕ್ಕೆ ಉತ್ತರವಾಗಿ ಯೇಸು, ನೀವು ನನ್ನನ್ನು ಹುಡುಕಿದ್ದೇಕೆ? ನಾನು ನನ್ನ ತಂದೆಯ ಆಲಯದಲ್ಲೇ ಇರಬೇಕೆಂದು ನಿಮಗೆ ತಿಳಿಯದೆ ಹೋಯಿತೆ ಎಂದರು. ಆದರೆ ಅವರ ಮಾತು ತಂದೆ ತಾಯಿಗಳಿಗೆ ಅರ್ಥವಾಗಲಿಲ್ಲ. ಬಳಿಕ ಯೇಸು ತಂದೆ ತಾಯಿಗಳೊಡನೆ ನಜರೇತಿಗೆ ಬಂದರು. ಅಲ್ಲಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದರು. ಈ ವಿಷಯಗಳನ್ನೆಲ್ಲ ತಾಯಿ ಮರಿಯಳು ತನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿಟ್ಟುಕೊಂಡಳು. ಯೇಸು ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ಧಿಸುತ್ತಾ ದೇವರಿಗೂ ಮಾನವರಿಗೂ ಅಚ್ಚುಮೆಚ್ಚಾಗುತ್ತಾ ಬಂದರು. ಯೇಸು ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ಧಿಸುತ್ತಾ ದೇವರಿಗೂ ಮಾನವರಿಗೂ ಅಚ್ಚುಮೆಚ್ಚಾಗುತ್ತಾ ಬಂದರು. ಕುಟುಂಬದಲ್ಲಿನ ಮಕ್ಕಳು ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ಧಿಸುತ್ತಾ ದೇವರಿಗೂ ಮನುಷ್ಯರಿಗೂ ಅಚ್ಚುಮೆಚ್ಚಾಗುತ್ತಾ ಬಾಳಬೇಕು. ಆತ್ಮೀಯರೇ, ಸನ್ಮಾರ್ಗದಲ್ಲಿ ನಡೆಯುವ ಮಕ್ಕಳು ಕುಟುಂಬ ಸಮಾಧಾನದ ಮುತ್ತು ರತ್ನಗಳು. ಎಷ್ಟೋ ಮಂದಿ ತಂದೆ ತಾಯಿಗಳು ಮಕ್ಕಳಿಲ್ಲ ಅಂತ ಅತ್ತರೆ, ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನು ಏಕೆ ಹಡ್ದಿದ್ದೀನಪ್ಪ ಅಂತೇಳಿ ಅಳ್ತಾರೆ. ಕಾರಣ, ಅವರನ್ನು ಅಳಿಸುವಂತಹ ಮಕ್ಕಳು 1ರಿಂದ 10ನೇ ತರಗತಿವರೆಗೆ ಚೆನ್ನಾಗಿರ್ತಾರೆ. ಅದು PUCಗೆ ಹೋಗುವಾಗ ಯಾವ ಭೂತ ಹಿಡಿಯುತ್ತೆ ದೇವರಿಗೆ ಗೊತ್ತು. ಒಂದು ಗಾದೆ ಇದೆ, ಮೀಸೆ ಬಂದಾಗ ದೇಶ ಕಾಣೋಲ್ಲ ಅಂತೆ. ಬೆಳೆದಾಗ ಮನುಷ್ಯ ಈ ಲೋಕದಲ್ಲಿ ತಂದೆ ತಾಯಿಗಳ ಪ್ರೀತಿಯನ್ನು ಮರೆಯುತ್ತಾನೆ. ಕೆಲವು ವರ್ಷಗಳ ಹಿಂದೆ ನಾನು ಬೆಳಗಾಮಿನಲ್ಲಿ ಒಂದು ಧರ್ಮ ಕೇಂದ್ರಕ್ಕೆ ಧ್ಯಾನಕೂಟಕ್ಕೆ ಹೋಗಿದ್ದೆ. 3 ಗಂಟೆಯ ಸಮಯ ನಮ್ಮ ಧ್ಯಾನಕೂಟ, ಸಾಯಂಕಾಲ 4:30ಯಿಂದ 8:30 ತನಕ. ಒಬ್ಬಳು ಸಹೋದರಿ ನನಗೆ ಫೋನ್ ಮಾಡಿದ್ರು, ಫಾದರ್, ನೀವು ದಯವಿಟ್ಟು ನನ್ನ ಮನೆಗೆ ಬರಬೇಕು ಫಾದರ್. ನಾನು ಹೇಳಿದೆ, ಸಹೋದರಿ, 4:30ಗೆ ಧ್ಯಾನ ಇದೆ, ಬೆಳಿಗ್ಗೆ ಕೂಡ ಶಾಲೆಯಲ್ಲಿ ಧ್ಯಾನ ಇದೆ, ಬರಲಿಕ್ಕೆ ಸ್ವಲ್ಪ ಕಷ್ಟ. ನಿನ್ನ ಮಗನನ್ನು ಕರ್ಕೊಂಡು ನನ್ನ ಹತ್ರ ಬಾ. ಆಕೆ ಹೇಳಿದ್ದು, ಮಗನಿಗೆ ನಡೆಯಲು ಆಗ್ತಾ ಇಲ್ಲ. ಆದರೂ ಫಾದರ್, ನೀವು ಬಂದಿದ್ದೀರಲ್ಲ, ಒಂದು ಆಶೀರ್ವಾದ ಬೇಕು, ನಾನು ಬರ್ತೀನಿ. ಮಗನನ್ನು ಕರ್ಕೊಂಡು 3 ಗಂಟೆಯ ಹೊತ್ತಿಗೆ ಅಂಬಾಸಿಡರ್ ಕಾರಿನಲ್ಲಿ ಆ ತಾಯಿ ಬಂದರು. ಮಗ 2 ಕೈಯಲ್ಲಿ ಕ್ರಚಸ್ ಇಟ್ಕೊಂಡು ನಡೆದಾಡಿ ಒಳಗಡೆ ಕೊಠಡಿಗೆ ಬಂದ. ತಾಯಿ ಹೇಳಿದ್ಲು, ನನ್ನ ಮಗ ಇಲ್ಲಿ 10th ಮುಗಿಸಿ ಗೋವಾಕ್ಕೆ ಹೋಗಿದ್ದ. ಗೋವಾದಲ್ಲಿ ಫ್ರೆಂಡ್ಸ್ಗಳ ಜೊತೆ ಸೇರಿ ಕುಡಿಯುವುದು, ಮಜಾ ಮಾಡುವುದು ಕಲಿತ. ಈ ಲೋಕ ಹೇಳುತ್ತೆ, ಕುಡಿ, ತಿನ್ನು, ಮಜಾ ಮಾಡು. ಸಜಾ ಅನುಭವಿಸುವಾಗ, ಕಷ್ಟ ಅನುಭವಿಸುವಾಗ ಈ ಲೋಕ ನಿನ್ನೊಟ್ಟಿಗೆ ಇರುವುದಿಲ್ಲ. ನಿನ್ನ ತಾಯಿ ತಂದೆ ಮಾತ್ರ ನಿನ್ನೊಟ್ಟಿಗೆ ಇರ್ತಾರೆ. ಈಕೆಯ ಪತಿ ಇಲ್ಲ, ಏನೋ ಬಿಟ್ಟು ಹೋಗಿದ್ದಾರಂತೆ. ಒಬ್ಬನೇ ಮಗ, ಮುದ್ದು ಮಾಡಿ ಪ್ರೀತಿಸಿ ಮಗನನ್ನು ಸಾಕಿದ್ಲು. ಅವನೇನು ಮಾಡಿದ, ಒಂದಿನ ಈ ಹುಡುಗರು
ಈ ಬೈಕ್ ಮೇಲೆ ಕೂತ್ಕೊಂಡ್ರೆ ಕೆಲವರಿಗೆ ಏನ್ ಹೇಳ್ತಾರೆ, ಅದರ ಎಕ್ಸಿಲೇಟರ್ ಎಷ್ಟು ಫಾಸ್ಟ್ ಹೋಗುತ್ತೆ, ಆ ಸೈಲೆನ್ಸರ್ ತೆಗೆದು ಒಂದು ಸೌಂಡ್ ಮಾಡೋದಿದೆ. ಅದೊಂದು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಅಂತ ಕಾಣುತ್ತೆ, ಲೋಕಕ್ಕೆ ತೋರಿಸ್ಬೇಕಂತ ಇಲ್ಲ ನಾವು. ಇವನ್ ಏನ್ ಮಾಡಿದ, ಒಂದು ದಿನ ಅವರೆಲ್ಲ ಮದ್ಯಪಾನ ಮಾಡಿದ್ರು, ಬೈಕಲ್ಲಿ ಫಾಸ್ಟ್ ಆಗಿ ಹೋಗಿ ಹೈವೇಯ ಮಧ್ಯೆ ಆ ಬೈಕ್ ಕೆಲವು ಸರಿ ಹಿಂದಿನ ವೀಲ್ ಮೇಲೆ ಎತ್ತುತ್ತಾರೆ, ಅಂಥವುಗಳೆಲ್ಲ ಮಾಡಲು ಹೋದ್ರು. ಆದ್ರೆ ಏನಾಯ್ತು, ಇವನು ಕುಳಿತುಕೊಂಡಿದ್ದ ಬೈಕ್ ಆಯಾ ತಪ್ಪಿ ಆಕ್ಸಿಡೆಂಟ್ ಆಯ್ತು. 3 ತಿಂಗಳ ನಂತರ ಕಣ್ಣು ತೆರೆಯುವಾಗ ಆಸ್ಪತ್ರೆಯಲ್ಲಿದ್ದಾನೆ. ಪಕ್ಕದಲ್ಲಿ ತಾಯಿ ಮಾತ್ರ. ಫ್ರೆಂಡ್ಸ್ಗಳಿಲ್ಲ, ಕುಡಿಯಲು ಕೊಟ್ಟವರು ಇಲ್ಲ, ಬಾರೋ ಮಜಾ ಮಾಡೋಣ ಅನ್ನುವರು ಇಲ್ಲ. ತಾಯಿ ಕಣ್ಣೀರಿನಿಂದ ಮಗನ ಪ್ರಾಣಕ್ಕಾಗಿ ದೇವರಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾಳೆ. ಎಷ್ಟೋ ಮಂದಿ ಮಕ್ಕಳು ಕುಟುಂಬಕ್ಕೆ ರಕ್ಷೆಯಾಗುವ ಬದಲು ಶಿಕ್ಷೆಯಾಗಿದ್ದಾರೆ. ಕಾರಣ, ಈ ಮಕ್ಕಳು ಕುಟುಂಬದ ಸಮಾಧಾನದ ಮುತ್ತು ರತ್ನಗಳು ಆಗಬೇಕಾದವರೇ ಕುಟುಂಬದ ಶತ್ರುಗಳಾಗಿದ್ದಾರೆ. 6 ತಿಂಗಳುಗಳ ಕಾಲ ಬೆಡ್ ಮೇಲೆ ಇದ್ದ ಅವನು. ಎಲ್ಲ ಸೇವೆ ತಾಯೇ ಮಾಡಿದ್ರು. ಡಾಕ್ಟರ್ ಹೇಳಿದ್ರು ಒಂದು ಸೈಡ್ ಲಕ್ವ ಹೊಡಿತಾ ಇದೆ, ಅವನು ಬದುಕುಳಿಲಿಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೆ ಹೇಗೂ ಅನೇಕರ ಪ್ರಾರ್ಥನೆಯಿಂದ, ಆ ತಾಯಿಯ ಕಣ್ಣೀರಿನಿಂದ ಅವನಿಗೆ ಓಡಾಡುವ ಶಕ್ತಿ ಸಿಕ್ತು. ಜ್ಞಾಪಕ ಶಕ್ತಿ ಸ್ವಲ್ಪ ಕಮ್ಮಿ ಆಯಿತು. ಈ ಒಂದು ಸೈಡಲ್ಲಿ ಬಲ ಸ್ವಲ್ಪ ಬಂತು. ಕ್ರಚಸ್ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಆ ಯುವಕ ನನ್ನ ಹತ್ರ ಹೇಳಿದ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಫಾದರ್. ನನ್ನ ಮಮ್ಮಿ ಪಟ್ಟ ಕಷ್ಟ, ನನ್ನ ಮಮ್ಮಿ ನನಗಾಗಿ ನನ್ನ ತಂದೆಯನ್ನು ಕಳ್ಕೊಂಡ್ರು. ಆ ನನ್ನ ಮಮ್ಮಿ ಪಟ್ಟ ಕಷ್ಟ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ 6 ತಿಂಗಳು, ಅದರ ನಂತರ ಈಗ 1 ವರ್ಷ ಆಯಿತು. ನನ್ನ ಪಕ್ಕದಲ್ಲಿ ಇರುವವರು ನನ್ನ ಮಮ್ಮಿ ನನಗಾಗಿ ಮಾತ್ರ ಬದುಕಿದ್ದಾರೆ. ನಾನು ಆ ಸಹೋದರನಿಗಾಗಿ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದೆ. ಹೌದು ಮಕ್ಕಳೇ, ಯುವಕರೇ, ತಂದೆ ತಾಯಿಯ ಕಣ್ಣೀರು ನಿಮಗೆ ಆಶೀರ್ವಾದ ತರುವುದಿಲ್ಲ. ಕುಟುಂಬದ ಸಮಾಧಾನದ ಮುತ್ತು ರತ್ನಗಳಾಗಬೇಕಾದ್ರೆ ನೀವು ಸನ್ಮಾರ್ಗದಲ್ಲಿ ನಡೆಯಲೇಬೇಕು. ಸನ್ಮಾರ್ಗದಿಂದ ತಪ್ಪಿಸುವ ಹಾದಿಗಳು ಸಾವಿರಾರು, ಕೋಟ್ಯಂತರ. ಸನ್ಮಾರ್ಗದಲ್ಲಿ ನಿಮ್ಮನ್ನು ಕೊಂಡೊಯ್ಯುವಂಥ ಹಾದಿಗಳು ಕೆಲವೇ ಕೆಲವು. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ರಕ್ಷಣೆ ಹೊಂದುವಿ. ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸು, ನೀನು ಆಶೀರ್ವಾದ ಹೊಂದುವಿ. ಏಕೆಂದರೆ ನಿಮ್ಮ ಜೀವನ ಪರಿಶುದ್ಧ ಜೀವನವಾಗಬೇಕು. ಕೆಲವು ತಿಂಗಳುಗಳ ಹಿಂದೆ ನಾನು ಇನ್ನೊಂದು ಕಡೆ ಧ್ಯಾನಕೂಟ ಕೊಡಲು ಹೋದಾಗ ತಾಯಿಯೊಬ್ಬರು ಬಂದು ನನ್ನ ಹತ್ರ ಅಳ್ತಾ ಇದ್ದಾಳೆ, ನನ್ನ ಮಗಳಿಗಾಗಿ ಪ್ರಾರ್ಥಿಸಿ. ನಾನು ಕೇಳಿದೆ, ಏನಾಯ್ತಪ್ಪ ನಿಮ್ಮ ಮಗಳಿಗೆ? ಆಕೆ ಹೇಳಿದ್ಲು, ಫಾದರ್, ನನ್ನ ಮಗಳು ಕಷ್ಟಪಟ್ಟು ನರ್ಸಿಂಗ್ ಓದಿಸಿದೆ ಫಾದರ್. ಎಲ್ಲ ನನ್ನ ಕಿವಿಯ ಒಲೆ ಇತ್ತು, ಬಂಗಾರ ಇತ್ತು, ಅಡವಿಟ್ಟೆ ಫಾದರ್. ಪೂನಾದಲ್ಲಿ ನರ್ಸಿಂಗ್ ಮಾಡ್ತಿದ್ಲು ಫಾದರ್. ನನಗೆ ಹೇಳದೆ ಯಾರೋ ಒಬ್ಬ ಬೇರೆ ಸಮುದಾಯದ ಸಹೋದರನನ್ನು, ಯುವಕನನ್ನು ಮದುವೆಯಾಗಿದ್ದಾಳೆ ಫಾದರ್. ನಾನು ಯಾಕೆ ಬದುಕಬೇಕು ಫಾದರ್? ನನ್ನ ಸಾಲ ಹಾಗೇ ಇದೆ. ನನ್ನ ಮಗಳಿಗಾಗಿ ನಾನು ಪಟ್ಟ ಕಷ್ಟ, ಶ್ರಮ. ಅದಕ್ಕೆ ಒಂದು ಗಾದೆ ಇದೆ, ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಡುವವಳನ್ನು ಮರೀಬೇಡ. ಎಷ್ಟೋ ಮಂದಿ ತಂದೆ ತಾಯಿಯ ಕಣ್ಣೀರು ಮಕ್ಕಳಿಗೆ ಇವತ್ತು ಆಶೀರ್ವಾದವಾಗಿಲ್ಲ. ಯಾಕೆ ನಿಮಗೆ ಯಶಸ್ಸಿಲ್ಲ? ಯೋಚನೆ ಮಾಡಿ ಕೂತ್ಕೊಂಡು. ನಿಮ್ಮ ಮಮ್ಮಿ ಮೊಲೆ ಹಾಲು ಉಡಿಸಿದ್ಲು, ಮಮ್ಮಿ ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ಇವತ್ತು ನೀವು 19-20 ಬೆಳೆಯುವಾಗ ಲೋಕದಲ್ಲಿ ಎಷ್ಟೋ ಮಂದಿ ನಿಮ್ಮ ಕಲರ್ ನೋಡಿ ಪ್ರೀತಿ ಮಾಡಬಹುದು, ಆದರೆ ಹೊಟ್ಟೆಯಲ್ಲಿ ತಾಯಿ ಕಲರ್ ನೋಡಿಲ್ಲ. ಹೊಟ್ಟೆಯಲ್ಲಿ ತಾಯಿ ನಿಮ್ಮ ಯಾವ ಸ್ಥಿತಿಯಲ್ಲಿ ಇದ್ದೀರ ನೋಡಿಲ್ಲ, ಕಪ್ಪು ಬಿಳುಪು ಅಂತ ನೋಡಿಲ್ಲ. ಆ ತಾಯಿ ತಂದೆಯ ಪ್ರೀತಿ ಅದಕ್ಕೆ ಬೆಲೆ ಕಟ್ಟಲು ಅಸಾಧ್ಯ. ಇನ್ನೊಂದು ರೀತಿಯಲ್ಲಿ ನಾವು ನೋಡುವುದಾದರೆ ತಂದೆ ತಾಯಿಗಳೇ ಮಕ್ಕಳನ್ನು ಹಾಳು ಮಾಡ್ತಾರೆ. ಹೇಗೆ? ಕೆಲವು ದಿನಗಳ ಹಿಂದೆ ಒಬ್ಳು ಸಹೋದರಿ ಫೋನ್ ಮಾಡಿದ್ಲು, ಫಾದರ್, ನನ್ನ ಮಗ ನನ್ನ ಮಾತು ಕೇಳೋಲ್ಲ, ನಾನು ಹೇಳಿದ್ದು ಕೇಳೋಲ್ಲ. ಏನು ಮಾಡ್ತೀಯಮ್ಮ ನೀನು? ನಾನು ಹೊರ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲೋ 4 ಮನೆಯಲ್ಲಿ ಕೆಲಸ ಮಾಡಿ ದುಡ್ಡು ಜಮಾಯಿಸಿ ಆ ಮಗನ ಶಿಕ್ಷಣವನ್ನು ಮಾಡುತ್ತಿರುವ ತಾಯಿ. ಇವನೇನು ಮಾಡ್ತಾನೆ, ಇಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ನೋಡಿ, ಕೆಲವು ತಾಯಂದಿರು ಮಕ್ಕಳಿಗೆ ಯಾಕೆ ಮೊಬೈಲ್ ಬೇಕು? ಮಕ್ಕಳು ಮೊದಲು ಓದ್ಲಿ. ಅದು ಎಷ್ಟು ಸಾವಿರದ್ದು ಒಂದು ಮೊಬೈಲ್ ಕೊಟ್ಟಿದ್ದಾಳೆ. ಮತ್ತೆ ಮಗ ಹೇಳಿದಂತೆ ಬರ್ತ್ಡೇಗೆ ಶೂ ಬೇಕು ಅಂತೇಳಿ ರೆಬಾಕ್ ಶೂ 6,000 ರೂಪಾಯಿ ಕೊಟ್ಟು ತನ್ನಲಂತೆ. ಎಲ್ಲ ಕೊಟ್ಲು. ನಾನು ಕೇಳಿದೆ, ಏನಾಯ್ತಮ್ಮ, ಯಾಕೆ ಹೇಳ್ತಾ ಇದ್ದೀಯಾ? ಆ ಮಗ ನನಗೆ ಶೂ ಅಲ್ಲಿ ಒಡೆದು ಬಿಟ್ಟ ಫಾದರ್. ನಾನು ಹೇಳಿದೆ, ಮಗಳೇ ನೀನು ಭಾಗ್ಯವಂತೆ,
ಎಲ್ಲರೂ ಚಪ್ಪಲಿ ಏಟು ತಿಂದರೆ ನೀನು ಶೂ ಏಟು ತಿಂತಾ ಇದೆಯಾ? ಕಾರಣ ತಾಯಿಯ ತಪ್ಪು, ತಂದೆಯ ತಪ್ಪು. ಇವತ್ತು ಈ ತಂದೆ ತಾಯಿಯ ತಪ್ಪಿನಿಂದ ಮಕ್ಕಳು ಹಾದಿ ತಪ್ಪುತ್ತಾರೆ. ನನಗೊತ್ತು, ನನ್ನ ಸ್ನೇಹಿತ ಮಂಗಳೂರಿನಲ್ಲಿ ಇಂಜಿನಿಯರ್ ಆಗುವ ತನಕ ಮಗಳಿಗೆ ಮೊಬೈಲ್ ಕೊಟ್ಟಿಲ್ಲ. ಇಷ್ಟೇ ಹೇಳಿದ, ಮೊಬೈಲ್ ನಂದು ಮನೆಯಲ್ಲಿದೆ, ಯೂಸ್ ಮಾಡು, ನಿಮಗೆ ಯಾರ ಹತ್ರ ಮಾತಾಡ್ಬೇಕಂದ್ರೆ ಮಾತಾಡು, ನೀನು ಓದಬೇಕು, ನೀನು ಸೆಟ್ಲ್ ಆಗಬೇಕು. ಆಕೆ ಕೂಡ ಯೋಚಿಸಿದ್ದು, ನಾನು ದುಡಿದು ನನ್ನ ಹಣದಿಂದ ಮೊಬೈಲನ್ನು ನಾನು ಪಡೆಯಬೇಕು. ಏಕೆಂದರೆ ಕೆಲವರಿಗೆ ತಂದೆ ತಾಯಿಯ ಶ್ರಮದ ಆ ಫಲ ಅಥವಾ ಅನುಭವ ಇರುವುದಿಲ್ಲ. ಆ ಸಹೋದರಿ ಸೆಟ್ಲ್ ಆದ್ಲು, ಇವತ್ತು USA ಯಲ್ಲಿದ್ದಾಳೆ, ಮದುವೆ ಆಯಿತು, ಮಗುನೂ ಕೂಡ ಆ ಸಹೋದರಿಗೆ ಇದೆ. ಏಕೆಂದರೆ ಆ ತಂದೆ ತಾಯಿಯ ಶಿಸ್ತು ಮತ್ತು ನಿಯತ್ತು, ಪ್ರೀತಿ ಎಲ್ಲವೂ ಒಂದು ಬ್ಯಾಲೆನ್ಸ್, ಅಂದರೆ ಒಂದು ಸಮಾನಾದ ತಕ್ಕಡಿಯಲ್ಲಿ ಇರಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಮಕ್ಕಳು ಸನ್ಮಾರ್ಗದಿಂದ ಇವತ್ತು ತಪ್ತಾ ಇದ್ದಾರೆ. ನಾನು ಫಾದರ್ ಆಗಿ 18 ವರ್ಷ ಆಯಿತು. 16 ವರ್ಷಗಳಿಂದ ನಾನು ಟೀನೇಜರ್ಸ್ ಮತ್ತು ಯುವಕರೊಡನೆ ಕೆಲಸ ಮಾಡ್ತಾ ಇದ್ದೆ. ಎಷ್ಟೋ ಶಾಲೆಗಳಿಗೆ, ಕಾಲೇಜುಗಳಿಗೆ, ನರ್ಸಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ, ವೈದ್ಯಕೀಯ ಶಿಕ್ಷಣ ಮಾಡುವ ಕಡೆ ಧ್ಯಾನಕೂಟ ಬ್ರದರ್ TK ಜಾರ್ಜ್ ಜೊತೆ, ಸಹೋದರಿ ಮಂಜುಳಾ ಜಾಯ್ ಜೊತೆ ಸೇರಿ ಕೊಟ್ಟಿದ್ದೀನಿ. ಆದರೆ ಅಲ್ಲಿರುವವರು ಯಾವಾಗ ನಾವು ಈ ಸತ್ಯಗಳನ್ನು ಹೇಳುತ್ತೇವೆ, ಯಾಕೆಂದರೆ ಈ ಸತ್ಯಗಳು ಗೂಗಲ್ ಹೇಳೋಲ್ಲ, ಈ ಸತ್ಯಗಳು TV ಮಾಧ್ಯಮಗಳು ಹೇಳೋಲ್ಲ, ಈ ಸತ್ಯಗಳು ಲೋಕ ಹೇಳೋಲ್ಲ. ಲೋಕ ನಿಮ್ಮನ್ನು ಕದಿಯುತ್ತೆ, ಕೊಲ್ಲುತ್ತೆ, ನಾಶ ಮಾಡುತ್ತೆ. ಆದರೆ ಯೇಸು ಜೀವ ಕೊಡುತ್ತಾರೆ. ಯೇಸುವಿನ ಜೀವದ ಅನುಭವವಾಗಬೇಕಾದರೆ ನೀವು ಯೇಸುವಿನ ವಾಕ್ಯಗಳೆಡೆಗೆ ಬರಬೇಕು. ಧರ್ಮೋಪದೇಶದಲ್ಲಿ ನೀವು ಬೆಳೆಯಬೇಕು. ವರ್ಷಕ್ಕೆ ಒಂದಾದರೂ ಧ್ಯಾನಕೂಟಕ್ಕೆ ನಿಮ್ಮ ಮಕ್ಕಳೊಂದಿಗೆ ಹೋಗಬೇಕು. ಆ ಮಕ್ಕಳ ಮನಸ್ಸಿನಲ್ಲಿ ದೇವರ ಭಯ, ದೇವರ ಪ್ರೀತಿಯನ್ನು ತುಂಬಿಸಬೇಕು. ಮಕ್ಕಳು ತಂದೆ ತಾಯಿಗಳಿಗೆ ಶತ್ರು ಆಗಬಾರ್ದು. ಬೈಬಲಲ್ಲಿ ಇನ್ನೊಂದು ವಾಕ್ಯ ಇದೆ, ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲಾಗಿದೆ, ಬೆತ್ತ ಹಿಡಿಯದ ತಂದೆ ತಾಯಿ ಮಕ್ಕಳಿಗೆ ಶತ್ರು. ಮಕ್ಕಳನ್ನು ಪ್ರೀತಿಸಬೇಕು, ಆದರೆ ಅತಿಯಾಗಿ ಪ್ರೀತಿಸಿ ನಾಶ ಮಾಡಬೇಡಿ. ತಂದೆ ತಾಯಿ ಮನೆಯಲ್ಲಿ ನಿಮ್ಮಲ್ಲಿ ಒಮ್ಮತ ಇರಬೇಕು. ಕೆಲವು ಸರಿ ಮಕ್ಕಳು ತುಂಬ ಜಾಣರು. ಡ್ಯಾಡಿ ಪರ್ಮಿಷನ್ ಕೊಡದಿದ್ರೆ ಮಮ್ಮಿ ಹತ್ರ ಓಡೋಗ್ತಾರೆ. ಮಮ್ಮಿ ಏನು ಮಾಡ್ತಾಳೆ, ಪರ್ಮಿಷನ್ ಕೊಡ್ತಾಳೆ. ಅಥವಾ ಮಮ್ಮಿ ಪರ್ಮಿಷನ್ ಕೊಡದಿದ್ರೆ ಡ್ಯಾಡಿ ಹತ್ರ ಓಡೋಗ್ತಾರೆ. ಮಕ್ಕಳು ತಂದೆ ತಾಯಿಯ ಮಧ್ಯೆ ಆಟ ಆಡ್ತಾರೆ. ನೀವೇನು ಮಾಡಬೇಕು? ತಂದೆಯಾದವನು ನೀನು, ತಾಯಿಯಾದವಳು ನೀನು ಕೇಳಬೇಕು. ನೀನು ಡ್ಯಾಡಿ ಹತ್ರ ಕೇಳಿದ್ಯಾ? ಮಮ್ಮಿ ಹತ್ರ ಕೇಳಿದ್ಯಾ? ಏನಂದ್ರು? ಮಮ್ಮಿ ಬೇಡ ಅಂದ್ರು. ಮಮ್ಮಿ ಯಾಕೆ ಬೇಡ ಅಂದ್ರು? ನಾಡ್ದು ನಾವು ಜೊತೆಗೆ ಹೋಗೋಣ. ನೋಡಿ, ಒಮ್ಮತ ನಿಮ್ಮಲ್ಲಿ ಇರಬೇಕು. ಪತಿ ಪತ್ನಿಯ ಮಧ್ಯೆ ಒಮ್ಮತ ಇಲ್ದಿರುವಾಗ ಮಕ್ಕಳು ನಿಮ್ಮನ್ನು ಆಟ ಆಡಿಸ್ತಾರೆ. ಅದು ಎಷ್ಟೋ ಮಕ್ಕಳು ತಂದೆ ತಾಯಿನೂ ಆಟ ಆಡಿಸ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ, ನಿಮ್ಗೊಂದು ಬೈಕ್ ಕೊಡಲಾಗದಿದ್ರೆ ನನ್ನನ್ನು ಯಾಕೆ ಹುಟ್ಟಿಸಿದ್ರಿ? ಯಾಕೆ ಹುಟ್ಟಿಸಿದ್ರಿ? ಏನು ಜಾಸ್ತಿ ಮಾತಾಡಬೇಡ, ನಾನೋಗಿ ಸಾಯ್ತೀನಿ, ಆತ್ಮಹತ್ಯೆ ಮಾಡ್ತೀನಿ, ಮನೆ ಬಿಟ್ಟು ಹೋಗ್ತೀನಿ. ಭಯಪಡಿಸುವ ಮಕ್ಕಳಲ್ಲ, ಅದು ಮೃಗಗಳು ಅಂತ ಕಾಣುತ್ತೆ. ಆತ್ಮೀಯರೇ, ಆ ಮಕ್ಕಳಿಗೆ ನಾವು ಹೇಳತಕ್ಕ ಪಾಠ. ಏಕೆಂದರೆ ಕುಟುಂಬ ಒಂದು ರೈಲ್ವೆ ಹಳಿ ಇದ್ದ ಹಾಗೆ, ಅದು ಸಮಾನಾಗಿ ಹೋಗಬೇಕು. ಹಳಿ ಏನೋ ಸ್ವಲ್ಪ ತಪ್ಪಿತು, ಕುಟುಂಬ ರೈಲು ಬಿದ್ದೋಯ್ತು. ಆಮೇಲೆ ಬಹಳ ಕಷ್ಟ ಆಕ್ಸಿಡೆಂಟ್ಗಳಿಂದ ಹೊರಗಡೆ ತರಲು. ನನ್ನ ಸಂಬಂಧಿಕರೊಬ್ಬರು ಬೆಂಗಳೂರಿನಲ್ಲಿದ್ದರು. ಅವರ ಮಗ, ನಾನು ಚಿಕ್ಕಂದಿನಿಂದ ನಾನು ನೋಡಿದ್ದೀನಿ, ಕೈಯಲ್ಲಿ ಅವನನ್ನು ಹಿಡಿದಿದ್ದೀನಿ. ಬೆಳೀತಾ 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 ತುಂಬ ರೆಸ್ಪೆಕ್ಟ್, ತುಂಬ ಪ್ರೀತಿ. ಆದರೆ ಒಂದು ದಿನ ಏನಾಗಿದೆ, ಎಲ್ಲೋ ಯಾರೋ ಅವನಿಗೆ ಹೊಡೆದು ನಂದಿ ಹಿಲ್ಸ್ ಬಳಿ ಹಾಕಿದ್ದಾರೆ. ಅಲ್ಲಿ ಓಡಿ ಹೋಗಿದ್ದು ತಂದೆ ತಾಯಿ ತಂದು ಆಸ್ಪತ್ರೆಯಲ್ಲಿ ಹಾಕಿ ಅವನಿಗೆ ಸೌಖ್ಯವಾಗುವ ತನಕ ನೋಡಿದ್ರು. ತದನಂತರ ಮನೆಯಲ್ಲಿ ಆತ ನನಗೆ ಹೇಳಿದ, ನನ್ನ ತಂದೆ ತಾಯಿ ನನ್ನ ಮಿತ್ರರಿಗಿಂತ ಹೆಚ್ಚು ಪ್ರೀತಿಸುತ್ತಾರೆ, ಅವರನ್ನೇ ನಾನು ಶತ್ರು ಅಂತ ಭಾವಿಸಿದೆ, ನಂದು ಶ್ರೇಷ್ಠ ದೊಡ್ಡ ತಪ್ಪಾಯಿತು. ಇನ್ನೊಂದು ಸಾರಿ ಇನ್ನೊಂದು ಕುಟುಂಬದಲ್ಲಿ ಹುಡುಗ ಮನೆ ಬಿಟ್ಟು ಹೋದ. ಮನೆ ಬಿಟ್ಟು ಹೋದಾಗ ಅವನಿಗೆ ಗೊತ್ತಾಯ್ತು, ಒಂದು ದಿನ ಒಂದು ಫ್ರೆಂಡ್ಸ್ ಹತ್ರ ಹೋದ. ಫ್ರೆಂಡ್ಸ್ಗಳು ಎಷ್ಟು ದಿನ ನೋಡ್ತಾರೆ? ಒಂದು ವಾರ. ದುಡ್ಡು ಮುಗಿದ ನಂತರ ಯಾವಾಗ ಹೋಗ್ತೀವೋ ಅಂತ ಕೇಳ್ತಾರೆ. ಇನ್ನೊಂದು ಫ್ರೆಂಡ್ ಹತ್ರ ಹೋದ. ಇನ್ನೊಂದು ಫ್ರೆಂಡ್ ಹತ್ರ ಹೋದ. ಅಲ್ಲಿ ಹೋಗಿ ಅಯ್ಯೋ ಯಾವಾಗ ಹೋಗ್ತೀಯ ಅಂತ ಕೇಳಿದ. 1 ತಿಂಗಳಾಗಬೇಕಾದ್ರೆ ಅವನಿಗೆ ಮನೆಯ ನೆನಪು ಬಂತು. ದುಂದುಗರ ಮಗನಂತೆ ಅವನು ಡ್ಯಾಡಿ ಹತ್ರ ವಾಪಸ್ ಫೋನ್ ಮಾಡಿದ, ಡ್ಯಾಡಿ ನಾನು ಮನೆಗೆ ಬರ್ತೀನಿ. ಡ್ಯಾಡಿ ಇಷ್ಟೇ ಹೇಳಿದ್ರು, ಇಷ್ಟು ದಿನ ಬಟ್ಟೆ ಮಮ್ಮಿ ಒಗೀತಿದ್ಲು, ಇಷ್ಟು ದಿನ ಮಮ್ಮಿ ಅಯನ್ ಹಾಕಿ ಕೊಡ್ತಿದ್ಲು,
ಇಷ್ಟು ದಿನ ಮಮ್ಮಿ ಊಟ ಬಡಿಸ್ತಿದ್ಲು, ನೀನು ಪಾತ್ರೆನ ತೊಳಿತಿರ್ಲಿಲ್ಲ, ನೀನು ತೊಳಿಬೇಕು, ಅಯನ್ ಹಾಕಬೇಕು, ನಿನ್ನ ಕೆಲಸ ನೀನೇ ಮಾಡಬೇಕು. ಅವನು ಹೇಳ್ದ, ನನ್ನ ಪಾತ್ರೆ ಅಲ್ಲ, ನಿಮ್ಮ ಪಾತ್ರೆನೂ ನಾನು ತೊಳಿತೀನಿ, ನಿಮ್ಮ ಬಟ್ಟೆನೂ ನಾನು ತೊಳಿತೀನಿ. ಏಕೆಂದರೆ ಅವನಿಗೆ ಅನುಭವವಾಯಿತು. ಎಷ್ಟೋ ಮಕ್ಕಳಿಗೆ ಈ ಮನೆಯ ವಾತಾವರಣ ಕಲುಷಿತ ಅಂತ ಯೋಚನೆ ಮಾಡ್ತೀರಾ? ಇಲ್ಲ, ಮನೆಯ ವಾತಾವರಣವನ್ನು ಅರ್ಥೈಸ್ಕೊಳ್ಬೇಕು. ನೀವು ಇರ್ಬೋದು, ಕೆಲವು ಸರಿ ಕುಡುಕ ಡ್ಯಾಡಿ ಇರ್ಬೋದು, ಅಥವಾ ವಾಚಾಳಿ ಮಮ್ಮಿ ಇರ್ಬೋದು, ಸಮಸ್ಯೆಗಳು ಇರಬಹುದು. ಈ ಮಕ್ಕಳು ಜಯಿಸಲು ನೋಡಬೇಕು. ಖಂಡಿತವಾಗಿಯೂ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದರೆ ನಮ್ಮ ಕುಟುಂಬಗಳು ಆಶೀರ್ವಾದ ಹೊಂದಿದ ಕುಟುಂಬಗಳಾಗ್ತವೆ. ಇನ್ನೊಂದು ವಿಷಾದನೀಯ ಸಂಗತಿ ಅಂದರೆ, ಈ ಚಿಕ್ಕ ಮಕ್ಕಳು ಇವತ್ತು ಡ್ರಗ್ಸ್ ತಗೊಳ್ತಾರೆ. 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮಕ್ಕಳು. 8ನೇ 10ನೇ ತರಗತಿಯಲ್ಲಿ ವಿವಾಹದ ನಂತರ ಏನೆಲ್ಲ ಆಗಬೇಕು ಅದು ಮುಂಚೆ ಮುಗಿಸಿರ್ತಾರೆ. ಅವರ ಈ ಅನೈತಿಕಗಳು ಅಥವಾ ಈ ಮೂಲಕ, ಯಾಕೆಂದ್ರೆ ಇವತ್ತು ಎಲ್ಲ ನಿಮಗೆ ವೆಬ್ಸೈಟುಗಳು ಅಂಥವುದನ್ನೇ ಒದಗಿಸ್ತವೆ, ಸರಕುಗಳು. ನಿಮ್ಮ ಮನಸ್ಸುಗಳು. ಒಬ್ಬ ಸೈಂಟಿಸ್ಟ್ ನನಗೆ ಸೈಪ್ರಸ್ ಅಲ್ಲಿ ಹೇಳಿದ, ಒಂದು 25 ವರ್ಷ ಪ್ರಾಯಕ್ಕೆ ಬರುವಾಗ ಯುವಕ ಯುವತಿಯರು ಸುಯಿಸೈಡ್ ಮಾಡ್ತಾರೆ. ಕಾರಣ ಏನಂದ್ರೆ, ಆ 25 ವರ್ಷದಲ್ಲಿ 25 ಲಕ್ಷಕ್ಕಿಂತಲೂ ಅಧಿಕ ಬೇಡವಾದ ವೆಬ್ಸೈಟ್ಗಳು, ಸೆಕ್ಸ್ ವೆಬ್ಸೈಟ್ಗಳು ಅವರ ಮನಸ್ಸಿನಲ್ಲಿ ಹೋಗಿ ಜೀವನದ ಅರ್ಥವನ್ನೇ ಕಳ್ಕೊಳ್ತಾರೆ. ಕುಡುಕುತನ, ವ್ಯಭಿಚಾರಕ್ಕೆ ಬಲಿಯಾಗಿ ಜೀವನದಲ್ಲಿ ನಿರಾಶೆಗೊಳ್ಳುತ್ತಾರೆ. ಜೀವನ ಇರುವುದು ನಿರಾಶೆಗೊಂಡು ನಾಶ ಮಾಡಲು ಅಲ್ಲ, ಜೀವನ ಇರುವುದು ಯೇಸುವಿಗಾಗಿ ಜೀವಿಸಲು, ಯೇಸುವಲ್ಲಿ ಜೀವಿಸಲು. ಪ್ರೈಸ್ ದ ಲಾರ್ಡ್. ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ಘಟನೆ ನನಗೆ ನೆನಪು ಬರುತ್ತದೆ. ಒಂದು ತಂದೆ ಮತ್ತು ಒಂದು ತಾಯಿ ಇದ್ರಂತೆ, ಫ್ರಾನ್ಸ್ ದೇಶದ ಒಂದು ಹಳ್ಳಿ. ಆ ಮಗಳು, ಈ ತಂದೆ ತಾಯಿಗೆ ವಿಶ್ವಾಸ ಇರಲಿಲ್ಲ ಅಂತೆ, ಅವರು ಚರ್ಚ್ಗೆ ಹೋಗ್ತಿರ್ಲಿಲ್ಲ, ಪ್ರೇಯರ್ ಮಾಡ್ತಿರ್ಲಿಲ್ಲ. ಆದರೆ ಈ ಮಗಳು ಚಿಕ್ಕಂದಿನಿಂದ ಚರ್ಚ್ ಕಡೆ ಭಾರಿ ಒಲವು, ಆಕರ್ಷಣೆ, ಪ್ರೀತಿ. ಅಲ್ಲಿರುವ ಗುರುಗಳು, ಜನರು ಆಕೆಯನ್ನು ತುಂಬಾ ಮೆಚ್ಚುತ್ತಿದ್ರು. ಬೆಳೆದಾಗ ಪರಮಪ್ರಸಾದವಾಯಿತು, ಆಕೆ ಅಲ್ಟರ್ ಗರ್ಲ್ ಆದ್ಲು. ಈಗ ಎಲ್ಲ ನಡೀತಿರುವಾಗ ಒಂದು ದಿನ 12ನೇ ವರ್ಷ ಪ್ರಾಯದಲ್ಲಿ ಮಗಳಿಗೆ ರೋಗ ಬಂತು, ಕ್ಯಾನ್ಸರ್ ರೋಗ. ಈ ಕ್ಯಾನ್ಸರ್ ರೋಗದಲ್ಲಿ ಮಗಳು ಇರುವಾಗ ತಂದೆ ತಾಯಿಗೆ ತೋರಿಸಲಿಲ್ಲ ಏನು ಮಾಡಬೇಕು ಅಂತೇಳಿ. ಅವರು, ಯಾವ ತಂದೆ ತಾಯಿಗೆ ತಮ್ಮ ಒಬ್ಬಳೇ ಮಗಳು ರೋಗಿಯಾಗಿರುವಾಗ ಸಂತೋಷವಾಗುತ್ತೆ? ಖಂಡಿತ ಸಂತೋಷ ಆಗೋಲ್ಲ. ಅವರೇನು ಮಾಡಿದ್ರು, ಆ ಮಗಳ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲು ಆರಂಭಿಸಿದ್ರು. ಯಾಕಂದ್ರೆ ಈ ರೋಗದಿಂದ ಬದುಕುಳಿಯಲು ಸಾಧ್ಯವಿಲ್ಲ. ಕೊನೆಗೆ ಆ ಸಹೋದರಿ ಒಂದಿನ ಮಮ್ಮಿ ಹತ್ರ ಹೇಳಿದ್ರು, ಮಮ್ಮಿ ನನಗೆ ಲೂರ್ದು ನಗರಕ್ಕೆ ಹೋಗ್ಬೇಕು. ಯಾಕೆ ಮಗಳೇ? ಸಾಯುವ ಮುಂಚೆ ಒಂದ್ಸರಿ ನನಗೆ ಹೋಗ್ಬೇಕು. ನೋಡಿ, ಪುಣ್ಯಕ್ಷೇತ್ರಗಳಿವೆ. ಶಿವಾಜಿನಗರ, ವೆಲಂಗಣಿ, ಹರಿಹರ, ಫಾತಿಮಾ, ಗ್ವಾದಾಲುಪೆ, ಗಾರಾಬಂಡಲ್, ವಿವಿಧ ಕಡೆ ತಾಯಿ ಮರಿಯಮ್ಮ ದರ್ಶನ ಕೊಟ್ಟ ಸ್ಥಳಗಳು, ಸುವಾರ್ತೆಯ ತಾಣಗಳು. ಈ ಲೂಡ್ಸಲ್ಲೂ ಕೂಡ ಅಲ್ಲೊಂದು ಗ್ರೋಟೋ ಇದೆ. ಆ ಗ್ರೋಟೋದಿಂದ ನೀರು ಹರಿತಾ ಇದೆ. ಸಾವಿರಾರು ಜನರು, ಕುಟುಂಬಸ್ಥರಲ್ಲಿ ಬಂದು ಸ್ನಾನ ಮಾಡಿ, ಪ್ರಾರ್ಥನೆ ಮಾಡಿ ಅದ್ಭುತ ಪಡೆಯುತ್ತಾರೆ. ಈ ಮಗಳು ಅಲ್ಲಿ ಹೋಗ್ಬೇಕು ಅಂತ ಹೇಳಿ ತಂದೆ ತಾಯಿ ಹತ್ರ ಹೇಳಿದ್ಲು. ತಂದೆ ಹತ್ರ ಹೇಳಿದ್ಲು. ತಂದೆ ಹೇಳಿದ್ರು, ನೋಡು, ನನಗೆ ನಿನಗೂ ವಿಶ್ವಾಸವಿಲ್ಲ, ಆಕೆಗೆ ಬೇಜಾರಾಗೋದು ಬೇಡ, ನೀನು ಕರ್ಕೊಂಡು ಹೋದ್ರು. ಆದ್ರೆ ಅಲ್ಲಿಂದ ಬರುವಾಗ ಬೈಬುಲು, ಜಪಸರ, ಉತ್ತರಿಕೆ ಏನ್ ತರಬೇಡ, ಆಶೀರ್ವದಿಸಿದ ನೀರು ಏನ್ ತರಬೇಡ, ಆಯ್ತಂತೇಳಿ ಹೋದ್ಲು. ಆ ಪುಣ್ಯ ತಾಣಕ್ಕೆ ಹೋದಾಗ, ಲೂಡ್ಸ್ ತಾಣಕ್ಕೆ ಹೋದಾಗ ಈ ತಾಯಿಗೆ ಏನೋ ಸ್ಪರ್ಶ, ಯೇಸು ಸ್ಪರ್ಶವಾಯಿತು. ಯೇಸುವಿನಲ್ಲಿ ಭರವಸೆ ಮೂಡ್ತು. ಆಕೆ ಆ ದಾದಿ ನರ್ಸ್ ಹತ್ರ ಕೇಳಿದ್ಲು. ಅಂದ್ರೆ ಅಲ್ಲಿ ಹುಷಾರಿರ್ಲಿಲ್ಲ, ಆ ನರ್ಸ್ ಇದ್ಲು. ನರ್ಸ್ ಹತ್ರ ಕೇಳಿದ್ಲು. ಆ ನರ್ಸ್ ಹೇಳಿದ್ಲು, ನೋಡಿ, ಇಲ್ಲಿ ಬಂದವರು ಸಾವಿರಾರು ಮಂದಿ ಸೌಖ್ಯ ಹೊಂದ್ತಾರೆ, ನಿಮ್ಮ ಮಗಳು ಸೌಖ್ಯ ಹೊಂದಬಹುದು, ಅದಕ್ಕೆ ದೇವರಿಗೆ ಅಸಾಧ್ಯವಾದದ್ದು, ಯೇಸುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ಸಹೋದರಿ ಹೋಗಿ ಪಾಪ ನಿವೇದನೆ ಮಾಡಿದ್ಲು, ಪರಮಪ್ರಸಾದ ಸ್ವೀಕರಿಸಿದ್ಲು, ಆರಾಧನೆ ಮಾಡಿದ್ಲು, ಜಪಸರದಲ್ಲಿ ಭಾಗವಹಿಸಿದ್ಲು. ಓಡಿ ಬಂದು ನರ್ಸ್ ಹತ್ರ ಹೇಳಿದ್ಲು, ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಅಕ್ಕ, ಎಷ್ಟು ಸಂತೋಷ ಆಗ್ತಾ ಇದೆ. ಅವಳು 1 ವಾರ, 2 ವಾರ, 3 ವಾರ, 1 ತಿಂಗಳು ಅಲ್ಲಿ ಪ್ರೇಯರ್ ಮಾಡಿದ್ರು. ಮತ್ತೆ ಈ ಸಹೋದರಿ ಹೇಳಿದ್ರು, ನನ್ನ ಮಗಳಿಗೆ ಏನು ಹೇಳಬೇಡ. ಕೊನೆಯ ದಿನ, ಊರಿಗೆ ಹೋಗುವ ದಿನ, ಆ ದಾದಿ ಮತ್ತು ಆ ನರ್ಸ್ ಮತ್ತು ಈ ಹುಡುಗಿ ತುಂಬಾ ಆತ್ಮೀಯರಾಗಿದ್ರು. ಕೊನೆಯ ದಿನ ಹೋಗುವಾಗ ಆ ದಾದಿ ನರ್ಸ್ ಆ ಹುಡುಗಿಯ ಕೈ ಹಿಡಿದು ಹೇಳಿದ್ಲು, ನೋಡು, ಇವತ್ತು ನೀನು ಸಂತೋಷಭರಿತವಾಗಿ ವಾಪಸ್ ಹೋಗ್ತಾ ಇದೆಯಲ್ಲ. ತಕ್ಷಣ ಆ ಹುಡುಗಿಯ ಕಣ್ಣಲ್ಲಿ ಧಾರಾಕಾರ ಕಣ್ಣೀರು. ಯಾಕೆ ಮಾಡ್ತಾ ಇದೀಯಾ? ನಾನೇನಾದ್ರೂ ತಪ್ಪು ಮಾತಾಡಿದ್ನಾ? ಇಲ್ಲ ಅಕ್ಕ, ನಾನು ಇಲ್ಲಿ ಬಂದಿದ್ದು ನಾನು ಸೌಖ್ಯ ಹೊಂದಲು ಅಲ್ಲ, ವಿಶ್ವಾಸದಲ್ಲಿ, ಪ್ರಾರ್ಥನೆಯಲ್ಲಿ ಸತ್ತು ಹೋದ ನನ್ನ ಮಮ್ಮಿ ಡ್ಯಾಡಿ ಸೌಖ್ಯವಾಗಲೆಂದು. ಸಾಯುವ ಮುನ್ನ ನಾನು ಲೂಡ್ಸ್ ನಗರದಲ್ಲಿ ಒಂದು ಹರಕೆ ಹಾಕಿದ್ದೆ. ತಕ್ಷಣ ನರ್ಸ್ ಹೇಳಿದ್ಲು, ನಿಮ್ಮ ಮಮ್ಮಿ ಮೊದಲ ದಿನನೇ ಪರಮಪ್ರಸಾದ ಸ್ವೀಕರಿಸಿದ್ದಾಳೆ, ಪಾಪ ನಿವೇದನೆ ಮಾಡಿದ್ದಾಳೆ, ಬಲಿಪೂಜೆಗೆ ಹೋಗಿ ಪರಮಪ್ರಸಾದ ಸ್ವೀಕರಿಸಿದ್ದಾಳೆ. ಅಷ್ಟು ಹೇಳುವಾಗ ಅವಳು ಕಣ್ಣೀರನ್ನು ಒರೆಸು ಅಸನ್ಮುಖಿಯಾದ್ಲು. ಇನ್ನು ನಾನು ಸತ್ತರೂ ಪರವಾಗಿಲ್ಲ,
ನನ್ನ ಮಮ್ಮಿ ಬದಲಾದರೆ ಡ್ಯಾಡಿ ಬದಲಾಗ್ತಾರೆ, ಮಮ್ಮಿ ಬದಲಾದರೆ ಡ್ಯಾಡಿ ಬದಲಾಗ್ತಾರೆ. ಎಷ್ಟೋ ಕುಟುಂಬಗಳಲ್ಲಿ ತಾಯಿ ಕುಟುಂಬದ ಹೃದಯ, ತಂದೆ ಕುಟುಂಬದ ಒಡೆಯ. ಫಾದರ್ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ, ವೈಫ್ ಈಸ್ ದ ಹಾರ್ಟ್ ಆಫ್ ದ ಫ್ಯಾಮಿಲಿ. ವೆನ್ ಹಾರ್ಟ್ ಬ್ರೇಕ್ಸ್ ಹೆಡ್ ಏಕ್ಸ್. ಈ ಹಾರ್ಟಿಗೂ ತಲೆಗೂ ಹೃದಯಕ್ಕೂ ಒಂದು ಗ್ಯಾಪ್ ಇದೆ. ತಾಯಿಗೆ ಒಂದು ಹೃದಯ ಕೊಟ್ಟಿದ್ದಾರೆ, ಎಲ್ಲರನ್ನೂ ಒಟ್ಟಿಗೆ ಇಡುವಂಥ ಹೃದಯ, ಪ್ರಾರ್ಥಿಸುವ, ಪ್ರೀತಿಸುವ, ಸಹಿಸುವ, ಜಯಿಸುವ, ಕ್ಷಮಿಸುವ ಹೃದಯವನ್ನು ದೇವರು ಕೊಟ್ಟಿದ್ದಾರೆ. ಆತ್ಮೀಯರೇ, ಆಕೆ ವಾಪಸ್ ಬಂದು, ಜಪಸರ ಬಂತು, ಬೈಬಲ್ ಬಂತು, ನೀರು ಬಂತು, ಇಬ್ಬರೂ ಜೊತೆ ಸೇರಿ ಚರ್ಚಿಗೆ ಹೋಗಲು ಆರಂಭಿಸಿದ್ರು. ಸುಮಾರು 6 ತಿಂಗಳುಗಳ ಕಾಲ ವಿಶ್ವಾಸ ವಾಪಸ್ ಬಂತು. ಒಂದು ದಿನ ಆ ಹುಡುಗಿ ಸತ್ತು ಹೋದ್ಲು, ದೇವರ ಸಮ್ಮುಖಕ್ಕೆ ಹೋದ್ಲು. ಮರಣದ ಸಮಯದ ವೇಳೆ, ಶ್ರದ್ಧಾಂಜಲಿಯ ಸಮಯದಲ್ಲಿ ಆಕೆಯ ಡ್ಯಾಡಿ, ತಂದೆ ಬಂದು ಶ್ರದ್ಧಾಂಜಲಿಯ ಸಮಯದಲ್ಲಿ ಹೇಳಿದ, ಇವಳು ನಮ್ಮ ಮಗಳಲ್ಲ, ಸತ್ತು ಹೋದ ನಮ್ಮ ಬಾಳಿಗೆ ಬೆಳಕು ನೀಡಿದ ದೇವದೂತೆ. ಈ ಮಗಳು ಸತ್ತು ಹೋದ ನಮ್ಮ ವಿಶ್ವಾಸವನ್ನು ಜೀವಂತ ಮಾಡಿದ್ಲು. ನಾವು ಆಕೆಗೆ ಸಾಕ್ಷಿಯಾಗಿ, ಆಕೆಯಂತೆ ಸಾಕ್ಷಿಯಾಗಿ ನಾವು ಬಾಳುತ್ತೇವೆ. ಆಕೆಯನ್ನು ದೇವರು ಸ್ವೀಕರಿಸಿದ್ದಾರೆ, ನಾವು ಕೂಡ ಆಕೆಯಂತೆ ಬಾಳುತ್ತೇವೆ ಎಂಬ ನಿರ್ಧಾರ ಮಾಡುತ್ತೇವೆ ಎಂದು ಸರ್ವರ ಸಮ್ಮುಖದಲ್ಲಿ ಹೇಳಿದರು. ಹೌದು ಆತ್ಮೀಯರೇ, ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿಗಳಿಗೆ ಪ್ರೇರಣೆಯಾಗಬಹುದು. ತಂದೆ ತಾಯಂದಿರೇ, ನೀವು ನಿಮ್ಮ ಮಕ್ಕಳಿಗೆ ಪ್ರೇರಣೆಯಾಗಬಹುದು. ಆದರೆ ನಿಮ್ಮ ಧೋರಣೆ ಬದಲಾಗಬೇಕು. ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್. ಪ್ರೇರೇಪಿಸು, ಪ್ರಚೋದನೆ ಮಾಡಬೇಡ. ಪ್ರೇರೇಪಿಸಬೇಕಾದ್ರೆ ಸಹನೆ ಬೇಕು, ತಾಳ್ಮೆ, ದೇವರ ಕೃಪೆ ಬೇಕು, ದೇವರ ವಾಕ್ಯ ಬೇಕು, ಪ್ರಾರ್ಥನೆ ಬೇಕು, ಹಾಗೂ ಅಗಾಧವಾದ ವಿಶ್ವಾಸ ಬೇಕು. ಆ ವಿಶ್ವಾಸವನ್ನು ನಿಮಗೂ ನಿಮ್ಮ ಮಕ್ಕಳಿಗೂ ದಯಪಾಲಿಸಲೆಂದು ನಾನು ಬೇಡುತ್ತೇನೆ. ಆಮೇನ್. ಸರ್ವಶಕ್ತ ಕರುಣಾಳು ದೇವರೇ, ಈ ಮಕ್ಕಳ ಮೇಲೆ ಕರುಣೆಯಾಗಿರಿ. ಕುಟುಂಬದ ಸಮಾಧಾನ ಹೋಗಲಾಡಿಸಿರುವ ಎಲ್ಲ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಎಲ್ಲ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಆ ಮಕ್ಕಳು ತಂದೆ ತಾಯಿಗೆ ವಿಧೇಯರಾಗಲಿ, ತಂದೆ ತಾಯಂದರು ಮಕ್ಕಳನ್ನು ಪ್ರೀತಿಸಲಿ. ಕುಟುಂಬದಲ್ಲಿರುವ ಎಲ್ಲ ಕೇಡುಗಳು, ಸೈತಾನನ್ನು ತಂದೊಡ್ಡುವ ಅಟ್ಟಹಾಸಗಳು ನಿಷ್ಕ್ರಿಯವಾಗಲಿ. ಪ್ರತಿಯೊಂದು ಕುಟುಂಬಗಳಲ್ಲಿ ಸಮಾಧಾನದ ಕೃಪೆ ಇಳಿದು ಬರಲಿ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳ ಭಾಗ್ಯ ಸಿಗಲಿ. ಯೇಸು ನಾಮದಲ್ಲಿ ಸರ್ವರನ್ನು ನಾನು ಆಶೀರ್ವದಿಸುತ್ತೇನೆ. ಆಮೆನ್.